ಪಾವೂರು ಗ್ರಾಮದ ನದಿ ನಡುವಿನಲ್ಲಿರುವ ಉಳಿಯ ದ್ವೀಪದಿಂದ ಹೊರ ಜಗತ್ತಿಗೆ ಸಂಪರ್ಕ ಕಲ್ಪಿಸಲು ಸ್ಥಳೀಯ ಜನರೇ ಸುಮಾರು 18 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕಬ್ಬಿಣದ ಪೈಪ್ಲೈನ್ ಮತ್ತು ಮರದ ಹಲಗೆಯಿಂದ ರಚಿಸಿದ ಸೇತುವೆಯನ್ನ ಕೆಲವು ದುಷ್ಕರ್ಮಿಗಳು ನಾಶಗೊಳಿಸಿದ ಪ್ರದೇಶಕ್ಕೆ ಜಾತ್ಯತೀತ ಜನತಾ ದಳದ ಮಂಗಳೂರು ಕ್ಷೇತ್ರ ಸಮಿತಿ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿದ್ರು. ಸ್ಥಳೀಯರ ಈ ರಚನಾತ್ಮಕ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ನಿಯೋಗ ಸೇತುವೆ ಹಾನಿಗೊಳಿಸಿದ ದುಷ್ಕೃತ್ಯವನ್ನ ಖಂಡಿಸಿದೆ. ಸೇತುವೆಗೆ ಹಾನಿ ಮಾಡಿದ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಶಿಕ್ಷಿಸಬೇಕು. ಈ ಪ್ರದೇಶದ ಮತ್ತು ಜನರ ಸುರಕ್ಷತೆಗಾಗಿ ತಡೆಗೋಡೆಗಳನ್ನು ರಚಿಸಬೇಕು. ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಪ್ರದೇಶವನ್ನ ಅಭಿವೃದ್ಧಿಗೊಳಿಸಬೇಕೆಂಬ ಸರ್ಕಾರವನ್ನ ಒತ್ತಾಯಿಸುವ ಭರವಸೆಯನ್ನ ನೀಡಿದ್ರು. ತಾತ್ಕಾಲಿಕ ಅಂಡ ಈ ದುಷ್ಕರ್ಮಿಗಳು ಪತ್ತದ ಇಚ್ಛಾಪುರ ಮಲ್ಪೇರ ಉತ್ತೂನಾಗ ಭಾರಿ ಬೇಜಾರಾಗ್ಬಿಡು ಬೇರೆ ಲಂಚ ಮಾಡ್ಲೆ ಮಲ್ಪೇರ ಬಲ್ಲಿ ಇನ್ನು 10 ಜನ ಬೋಡ್ತಿನ ವಸ್ತು ಜನಗಳಿಗೆ ಸಂಪರ್ಕವಾದಿತ್ತಿನ ಒಂಜಿ ಮುಕ್ತ ಜನಕ್ಕಳು ಶ್ರಮವಹಿಸಿದ್ದು ಅಕ್ಕನ ಸ್ವಂತ ಕಾಸು ಪಾಡ್ದು ಮುಕ್ತ ಜನಕ್ಕಳು ಸೇರಿದು ಬರ ಒಂಜಿ 15 ಲಕ್ಷ ರೂಪಾಯಿ ಖರ್ಚು ಮತ್ತು ಒಂಜಿ ಮರದ ಸೇತುವೆ ಮಲ್ತಿತ್ತೇರು ಮುಕ್ಳಿಗೆ ಒಂಜಿ ಸಂಪರ್ಕ ಸೇತುವೆ ಬೋರ್ಡ್ ಪರ್ಮನೆಂಟ್ ಒಂಜಿ ಸೋರ್ಸ್ ಆವಡು ಈ ಬಗೆಟ್ ಸರ್ಕಾರದ ಒಂಜಿ ಗಮನ ಸೆಳೆವಿನಂಚಿನ ಪ್ರಯತ್ನ ನಮ್ಮ ಮಲ್ಪಬಣ ಒಂಜಿ ಭರವಸೆಲ್ಲ ಹಾಕ್ಲಿಕ್ಕೆ ಪಂತ ಒಕ್ಕ ಇಂದಿತ್ತ ಏರ್ ಐತ ಪೀರಿಯಡ್ ಮುಕ್ಲನ ಈ ಶ್ರಮವಹಿಸಿದು ಮುಲ್ತದಂಚಿನ ಈ ವ್ಯವಸ್ಥೆನ ಅವನು ಕೊಲಿಪಾಯರ ಇದು ಮಾಡ್ತಾರೆ ದುಷ್ಕರ್ಮಿನ ಅಕ್ಲನ್ನ ಪತ್ತೆ ಮಲ್ಪಡು ಬಂದು ಸರ್ಕಾರದ ಇಲಾಖೆ ಪೊಲೀಸ್ ಇಲಾಖೆ ಆಗ್ರಹ ಮಲ್ಪ. ನಿಯೋಗದಲ್ಲಿ ರಾಜ್ಯ ಜನತಾದಳ ನಾಯಕರುಗಳಾದ ಹಾಜಿ ಅಬುಬಕರ್ ನಾಟೇಕಲ್, ನಜೀರ್ ಉಳ್ಳಾಲ್, ಕ್ಷೇತ್ರ ಕಾರ್ಯದರ್ಶಿ ಮಾಜಿ ಕೌನ್ಸಿಲರ್ UH ಫಾರೂಕ್ ಮತ್ತಿತರರು ಹಾಜರಿದ್ದರು.